ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದಲ್ಲಿ ಫೆಬ್ರವರಿ 10 ಮತ್ತು 11ರಂದು ನಡೆಯುವ ತುಳುನಾಡ ಜಾತ್ರೆ ಮತ್ತು ಶ್ರೀ ಒಡಿಯೂರು ರಥೋತ್ಸವ ಷಷ್ಠಬ್ದ ಸಂಭ್ರಮದ ಸಮಾರೋಪ ಆನಂದೋತ್ಸವ ಕಾರ್ಯಕ್ರಮದ ಪ್ರಯುಕ್ತ ಹಸಿರುವಾಣಿ ಹೊರೆಕಾಣಿಕೆ ನಡೆಯಿತು. ಹೊರೆಕಾಣಿಕೆಯನ್ನ ಸ್ವಾಗತಿಸಿ ಉಗ್ರಾಣ ಮುಹೂರ್ತ ನೆರವೇರಿತು. ಬಳಿಕ ಮಾತನಾಡಿದ ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದ ಗುರುದೇವಾನಂದ ಸ್ವಾಮೀಜಿಯವರು, ಸಮಾಜದಿಂದ ಸಮಾಜಕ್ಕೆ ಕಾರ್ಯಕ್ರಮಗಳು ನಡೆಯುತ್ತಿದೆ. ಸಂತರಿಗೆ ಸಂಭ್ರಮದ ಅಗತ್ಯತೆಯಿಲ್ಲ. ಭಾಷೆ ಸಂಸ್ಕೃತಿಯ ವಿಚಾರದಲ್ಲಿ ತುಳುನಾಡ ಜಾತ್ರೆಯಲ್ಲಿ ತುಳು ತುಲಿಪು ಕಾರ್ಯಕ್ರಮ ನಡೆಯಲಿದೆ. 60ಕ್ಕೂ ಅಧಿಕ ಜನರಿಗೆ ಪ್ರಶಸ್ತಿ ನೀಡುವ ಕಾರ್ಯವನ್ನ ಸಮಿತಿ ನಡೆಸುತ್ತಿದೆ. ಭಜನೆಯ ಮೂಲಕ ರಥ ಎಳೆಯುವ ವಿಶೇಷ ಕಾರ್ಯಕ್ರಮವನ್ನು ಹಾಕಿಕೊಳ್ಳಲಾಗಿದೆ ಎಂದು ಹೇಳಿದರು. ವಿಶೇಷವಾಗಿ ಇದೇ ತಿಂಗಳ 10 ಮತ್ತು 11ರಂದು ಇಲ್ಲಿ ಕಾರ್ಯಕ್ರಮಗಳು ಸಂಪನ್ನಗೊಳ್ಳುತ್ತಾ ಇವೆ. ತುಳುನಾಡ ಜಾತ್ರೆ, ರಥೋತ್ಸವ ಮತ್ತು ಷಷ್ಠಬ್ದ ಸಂಭ್ರಮದ ಒಂದು ಸಮಾಪ್ತಿ ಕಾರ್ಯಕ್ರಮ ನಡೆಯುವಂಥದ್ದು. 2-3 ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಂಡಿದ್ದಿದೆ. ಸಮಿತಿಯವರ ನಿರ್ಣಯ ಮಾಡಿದ ಪ್ರಕಾರದಲ್ಲಿ ಷಷ್ಠಿಪೂರ್ತಿ ಕಾರ್ಯಕ್ರಮವನ್ನು ಅದನ್ನು ಪೂರ್ಣ ಮಾಡಬೇಕನ್ನೋ ದೃಷ್ಟಿಯಲ್ಲಿ ಇವತ್ತು ಅದನ್ನು ನಿರ್ಣಯ ಮಾಡಿದ ಪ್ರಕಾರದಲ್ಲಿ ನಾವು ಆರಂಭಿಸಿರುವಂಥದ್ದು. 2 ದಿವಸದಲ್ಲಿ ಕಾರ್ಯಕ್ರಮಗಳು ಸಂಪನ್ನ ಆಗ್ತದೆ. ಒಂದು ದಿವಸದಲ್ಲಿ ತುಳುನಾಡ ಜಾತ್ರೆ ಅನ್ನುವಾಗ ತುಳು ಸಾಹಿತ್ಯ ಸಮ್ಮೇಳನಕ್ಕೆ ಸಂಬಂಧಪಟ್ಟಿರುವಂಥ ಎಲ್ಲ ವಿಷಯಗಳನ್ನು ನಾವು ಸೇರಿಸಿಕೊಂಡು, ಯಾಕಂತಂದರೆ 2-3 ವಿಷಯಗಳನ್ನು ಇಟ್ಟುಕೊಂಡು ಒಂದು ತುಳಿಪು ಅನ್ನುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಯಾಕಂದರೆ ನಮ್ಮ ಭಾಷೆ, ಸಂಸ್ಕೃತಿ, ಇತ್ಯಾದಿ, ಜಲ, ನೆಲ ಇದನ್ನೆಲ್ಲ ಹೊಂದಿಸಿಕೊಂಡಿರುವಂಥದ್ದು. ಅದು ನಮ್ಮ ಬದುಕಿಗೆ ಅಂದು ಇಂದು ಏನು ಏಕೆ ಸ್ವಲ್ಪ ಅದರ ಬಗ್ಗೆ ಒಂದು ಮಂಥನ ನಡೀತದೆ. ಉಡುಪಿ, ಮೂಳೂರು, ಉಚ್ಚಿಲ, ಸುಳ್ಯ, ಬೆಳ್ತಂಗಡಿ, ಮಂಗಳೂರು, ಬಂಟ್ವಾಳ, ಕುಂಬಳೆ, ಉಪ್ಪಳ, ಮಂಜೇಶ್ವರ ಸೇರಿ ವಿವಿಧ ಭಾಗದಿಂದ ಸುಮಾರು 39 ವಾಹನಗಳ ಮೂಲಕ ಹಸಿರುವಾಣಿ ಹೊರೆಕಾಣಿಕೆ ಕನ್ಯಾನದಿಂದ ಭವ್ಯ ಶೋಭಾಯಾತ್ರೆಯ ಮೂಲಕ ಕ್ಷೇತ್ರಕ್ಕೆ ಆಗಮಿಸಿತು. ಸಾಧ್ವಿ ಮಾತಾನಂದಮಯಿ ದಿವ್ಯ ಸಾನ್ನಿಧ್ಯವನ್ನ ವಹಿಸಿದ್ರು. ಒಡಿಯೂರು ಶ್ರೀ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ಅಧ್ಯಕ್ಷ ಎ. ಸುರೇಶ್ ರೈ, ಒಡಿಯೂರು ಶ್ರೀ ಗ್ರಾಮ ವಿಕಾಸ ಯೋಜನೆಯ ಕಿರಣ್ ಕುಮಾರ್ ಉರ್ವ, ಲಿಂಗಪ್ಪ ಗೌಡ ಪಣಿಯಡ್ಕ, ಸರ್ವಾಣಿ ಪಿ ಶೆಟ್ಟಿ, ದೇವಪ್ರಸಾದ್ ಶೆಟ್ಟಿ, ಅಶೋಕ್ ಕುಮಾರ್ ಬಿಜೆ, ತ್ಯಾಂಪಣ್ಣ ರೈ, ಅಂಕತಡ್ಕ, ರಘುನಾಥ್ ಶೆಟ್ಟಿ ಪಟ್ಲ, ಜಯರಾಮ್ ಶೆಟ್ಟಿ ಉಪ್ಪಿನಂಗಡಿ, ಗಣಪತಿ ಭಟ್ ಸರಾಚೆ, ಅಜಿತ್ ನಾಥ್ ಶೆಟ್ಟಿ, ದಿನೇಶ್ ಶೆಟ್ಟಿ ಪಟ್ಲ, ವೇಣುಗೋಪಾಲ್ ಮಾರ್ಲಾ, ಶಾರದಾಮಣಿ ಸುಳ್ಯ, ಮಧುಕಿರಣ್ ಮೂಳೂರು, ಒಡಿಯೂರು ಶ್ರೀ ಸಂಸ್ಥಾನ ಕಾರ್ಯನಿರ್ವಾಹಕ ಪದ್ಮನಾಭ ಒಡಿಯೂರು ಮತ್ತಿತರರು ಉಪಸ್ಥಿತರಿದ್ದರು. ಮಹಮ್ಮದ್ ಅಲಿ, ವಿ4 ನ್ಯೂಸ್, ವಿಟ್ಲ.